ಹಿಜಾಬ್ ಧಾರಣೆಯ ವಿಚಾರದಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ ಸಮಸ್ಯೆಯನ್ನ ನಿಭಾಯಿಸಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಜಾಬ್ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸಾಚಾರ, ರಾಷ್ಟ್ರಧ್ವಜಕ್ಕೆ ಅವಮಾನ, ಅಗೌರವ ಉಂಟು ಮಾಡುವ ಕೃತ್ಯವನ್ನ ಕಾಂಗ್ರೆಸ್ ಖಂಡಿಸುತ್ತದೆ. ರಾಜ್ಯದಲ್ಲಿ ಹಿಜಾಬ್ ಧಾರಣೆಯ ವಿಚಾರದಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ನಿಭಾಯಿಸಲು ರಾಜ್ಯ ಸರ್ಕಾರ ವಿಫಲವಾಗಿದೆ. ವಿದ್ಯಾರ್ಥಿಗಳ ಮೇಲೆ, ಶಿಕ್ಷಕರ ಮೇಲೆ ಹಲ್ಲೆ, ಚೂರಿ ಇರಿತದ ಘಟನೆಗಳು ನಡೆಯಲು ಕಾರಣವಾಗಿದೆ. ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಭಯದ ವಾತಾವರಣ ಸೃಷ್ಟಿಸಲಾಗುತ್ತಿದೆ. ಕಾಂಗ್ರೆಸ್ ರಾಜ್ಯದಲ್ಲಿ ಶಾಂತಿಯನ್ನ ಬಯಸುತ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಹಕ್ಕುಗಳ ರಕ್ಷಣೆಯೊಂದಿಗೆ ಶಾಲೆಗಳಲ್ಲಿ ಶಿಕ್ಷಣ ದೊರೆಯಬೇಕು. ಕಾಂಗ್ರೆಸ್ ನೊಂದವರ ನ್ಯಾಯದ ಪರ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಕ್ಷದ ರಾಜಕೀಯ ಇರಬಾರದು ಎನ್ನುವುದು ಕಾಂಗ್ರೆಸ್ನ ನಿಲುವು. ಯಾವುದೇ ಗಲಭೆಗೆ ಆಸ್ಪದ ಇರಬಾರದು. ಸರ್ಕಾರ ಈ ಸಮಸ್ಯೆಯನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಭಾಯಿಸಬೇಕು ಎನ್ನುವುದು ಕಾಂಗ್ರೆಸ್ನ ನಿಲುವು ಎಂದು ಹರೀಶ್ ಕುಮಾರ್ ಹೇಳಿದರು. ಪ್ರಥಮ ಆದ್ಯತೆ ನಮ್ಮದು ಶಾಂತಿ ಕಾಪಾಡುವಲ್ಲಿ ಇರಬೇಕು ಅನ್ನೋದು ನಮ್ಮ ಮನವಿ. ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲ ಧರ್ಮದವರು ಕೂಡ ವಿದ್ಯೆ ಕಲಿಯುವಂಥ ಒಂದು ಕ್ಷೇತ್ರ. ಅಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಧರ್ಮಕ್ಕೆ ಸೀಮಿತವಾಗಿದ್ದಂಥ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಎಲ್ಲ ಧರ್ಮದವರು ಕೂಡ ವಿದ್ಯಾಭ್ಯಾಸ ಮಾಡಿಕೊಂಡು ಸಹೋದರರಂತೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಸಮಾಜ ವಿಭಜನೆ ಆಗಬಾರ್ದು. ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಒಂದು ಮನಸ್ಸಿಗೆ ಕೆಲವು ಘಟನೆಗಳು ತಾಗಿದ್ರೆ ಅದು ಪಕ್ಕ ಅವರ ಮನಸ್ಸಿನಿಂದ ಹೋಗುವುದಿಲ್ಲ. ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಲಾಠಿ ಚಾರ್ಜ್ ಆಗುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಶಿಕ್ಷಕರಿಗೆ ರಾಡ್ನಿಂದ ಹಲ್ಲೆ ಮಾಡುವಲ್ಲಿವರೆಗೆ ಬಂದು ಮುಟ್ಟಿದೆ. ಬೇರೆ ಬೇರೆ ಧರ್ಮದವರು ಅವರವರ ಆಚರಣೆಗಳನ್ನು ಶಾಲೆಯಲ್ಲಿ ಮಾಡುವಂಥ ವ್ಯವಸ್ಥೆಗೆ ಬಂದು ಮುಟ್ಟಿದೆ. ಹಿಂದಿನ ಕಾಲದಿಂದ ಬಂದಂಥ ಸಂಪ್ರದಾಯವನ್ನ ಮುರಿಯುವಂಥ ವಾತಾವರಣ ನಿರ್ಮಾಣ ಆಗ್ತಿದೆ. ಇದಕ್ಕೆ ಶಾಲೆಯ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಹೊರಗಿನವರ ಕುಮ್ಮಕ್ಕು ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಸಂವಿಧಾನ ನಮಗೆ ಶ್ರೇಷ್ಠವಾದದ್ದು. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದೇ. ಸಂವಿಧಾನವನ್ನು ಕಾಪಾಡಬೇಕಾಗಿದ್ದು ನಮ್ಮೆಲ್ಲರ ಧರ್ಮ. ಸಂವಿಧಾನದಲ್ಲಿ ಏನು ಅವಕಾಶಗಳನ್ನು ಕೊಟ್ಟಿದ್ದಾರೋ ಅದನ್ನು ಯಾರು ಕೂಡ ನಿರಾಕರಿಸುವಂತಿಲ್ಲ. ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಧರ್ಮ. ಇವತ್ತು ಬಹಳ ಬೇಸರದ ಸಂಗತಿ ಅಂದರೆ, ಶಾಲೆಯ ವಠಾರದಲ್ಲಿ ರಾಷ್ಟ್ರಧ್ವಜ ಹಾರುವಲ್ಲಿ ಕೇಸರಿ ಧ್ವಜವನ್ನು ಹಾಕುವಲ್ಲಿವರೆಗೆ ನಮ್ಮ ಮಕ್ಕಳು ಬಂದು ಮುಟ್ಟಿದ್ದಾರೆ. ಬಹುಶಃ ಇದರಿಂದೇ ನಾವು ತಿಳಿಯಬಹುದು, ಇದು ಬಾಹ್ಯ ಒಂದು ಪ್ರಚೋದನೆಯಿಂದ ಆಗಿದೆ ಅನ್ನುವಂಥದ್ದು ನಮಗೆ ಇಲ್ಲಿ ಅರ್ಥ ಆಗ್ತದೆ. ಕೇವಲ ಒಂದು ಕೂದಲು ಅಥವಾ ಕುತ್ತಿಗೆಯನ್ನು ಮುಚ್ಚಿಕೊಳ್ಳುವಂಥ ಸಣ್ಣ ವಸ್ತ್ರದ ಒಂದು ವಿಚಾರವಾಗಿ ನಾವು ಬೆಂಕಿ ಹಚ್ಚುವಲ್ಲಿವರೆಗೆ ಬರ್ತೇವೆ ಅಂದರೆ ಸಮಾಜ ಎತ್ತ ಕಡೆ ಸಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಬಹುಶಃ ಇವತ್ತು ಅನೇಕ ಸಮಸ್ಯೆಗಳು ಭಾರತ ದೇಶದಲ್ಲಿದೆ. ಬಹುಶಃ ಇದಕ್ಕೆಲ್ಲ ಇವತ್ತು ಅಧಿಕಾರದಲ್ಲಿರೋ ಸರ್ಕಾರ ಎಲ್ಲ ಹೊಣೆಯನ್ನು ಹೊರಬೇಕು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪ್ರಕಾಶ್ ಸಾಲಿಯನ್, ಅನಿಲ್ ಕುಮಾರ್, ವಿಶ್ವಾಸ್ ದಾಸ್ ಕುಮಾರ್, ಶುಭೋದಯ ಆಳ್ವ, ನೀರಜ್ ಪಾಲ್, ನಾರಾಯಣ್ ನಾಯ್ಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.